ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್. ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ, ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ, ಶರಣು ಶರಣು ಶಿವಗೌರಿ ರಕ್ಷಿಸಮ್ಮ ಸುಖದಾತೆ, ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಭಜಿಸಿರಲು ಮಂಗಳವಾರ ಸುಮಂಗಲೆಯರು ನಿನ್ನಯ ನಾಮವ ಭಜಿಸಿರಲು, 9 ವಾರ ವ್ರತವಿರಲು ದೊರಕುವುದು ಇಷ್ಟಾರ್ಥಗಳು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ, ಶರಣು ಶರಣು ಶಿವಗೌರಿ ರಕ್ಷಿಸಮ್ಮ ಸುಖದಾತೆ, ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಇತಿಹಾಸ ಪ್ರಸಿದ್ಧ ಬಾರ್ಕೂರಿನ ಪಶ್ಚಿಮ ದಿಕ್ಕಿಗೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಸುತ್ತಲೂ ಜಲಾವೃತಗೊಂಡಿರುವ ಪುಟ್ಟ ದ್ವೀಪವೇ ಬೆಣ್ಣೆಕುದ್ರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಕುಲಬಾಂಧವರು ನಂಬಿ ಆರಾಧಿಸಿಕೊಂಡು ಬಂದಿರುವ ಮೂಲ ಸ್ಥಾನವೇ ಬೆಣ್ಣೆಕುದ್ರುವಿನ ಶ್ರೀ ಕುಲಮಹಾಸ್ತ್ರೀ ಅಮ್ಮ. ಜಯ ಶಕ್ತಿ ಜಯ ಪ್ರಳಯಂಕರಿ, ಜಯ ಶಿವಶಂಕರಿ ಜಯ ಭಯಂಕರಿ, ಜಯ ಜಯ ಶಕ್ತಿ ಜಯ ಪ್ರಳಯಂಕರಿ, ಜಯ ಶಿವ ಶಾಂಭವಿ ಜಯ ನಟ ಭೈರವಿ, ಜಯ ಕಾದಂಬರಿ ಜಯ ಶ್ವೇತಾಂಬರಿ, ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಈ ಪುಟ್ಟ ದ್ವೀಪದಲ್ಲಿ ನಿಂತು ಮೊಗವೀರ ಸಮಾಜದವರನ್ನ ಹರಸುವ ಈ ತಾಯಿಯ ಕ್ಷೇತ್ರದಲ್ಲಿ ಅಕ್ಟೋಬರ್ 15ರಿಂದ ಅಕ್ಟೋಬರ್ 24ರವರೆಗೆ ಶರನ್ನವರಾತ್ರಿ ಮಹೋತ್ಸವ ನಡೆಯುತ್ತಿದ್ದು, ದಿನಂಪ್ರತಿ ಅಮ್ಮನಿಗೆ ಭಕ್ತಾದಿಗಳಿಂದ ಚಂಡಿಕಾ ಯಾಗ ಸೇವೆ ನಡೆಯುತ್ತಿದೆ. ವೇದಮೂರ್ತಿ ಶ್ರೀ ಕೇಂಜಾ ಶ್ರೀಧರ ತಂತ್ರಿ ಅವರ ಪೌರೋಹಿತ್ಯದಲ್ಲಿ ಚಂಡಿಕಾ ಯಾಗವನ್ನ ಕಾಣಬಹುದು. ಕಾಕಡಾರತಿ ಬೆಳಗುವೆ ನಮ್ಮ ಬನದ
ಭದ್ರಕಾಳಿ ಜಗನ್ನಿಗೆ ಭಕ್ತ್ಯಾನ್ವೇ ಲಬ್ಧುಭ್ಯಂ ವಿಶ್ವೇಶ್ವರಿ ನಮೋಸ್ತುತೆ ಚಂಡಿಕಾ ದುರ್ಗಾಯೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಶುದ್ಧೋದಕಸಮಾಯುಕ್ತಂ ಗಂಗಾ ಸಮಿರಮಂತಂ ಸ್ನಾನಂ ಗ್ರಹಾಣವೇತಿ ಸರ್ವಮಂಗಳದಾಂ ಚಂಡಿಕಾ ದುರ್ಗಾಯೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಗ್ರಹಾಣವೇತಿ ದೇವಾಂಗ ಸಮಜಂ ವಿಶ್ವೇಶ್ವರ मल्लिके करवीरे चंपके करवल्लभे पुन्नागे कपड़े देवा कुप्यमानन्दवती चंडिका दुर्गायै नमः भोगे फलसमायुक्तं ताम्बूलं दर्शया चंडिका दुर्गायै नमः ताम्बूलं समर्पयामि पट्टसूत्रविचित्राढ्ये प्रभामण्डलवल्लभे दीपे नीराजने देवी प्रणवासहस्रे चंडिका दुर्गायै नमः मङ्गलगीताचलं समर्पयामि स्तुतिका स्तोत्रमुच्चैका साष्टाङ्गं प्रणतोद्गा कृताञ्जलिपठत्यैकं प्रार्थये चण्डिकां चण्डिका दुर्गायै नमः मन्त्रवित्रं समर्पयामि सप्तति असमुद्रान्तानुलापेदोदिता यद्गङ्गा प्रदक्षिणीकृत्य तत्पुण्यं कुरुते चण्डिका दुर्गायै नमः प्रदक्षिणनमस्कारान् समर्पयामि सर्वस्वरूपे सर्वेशे सर्वशक्तिरूपिणे मयेति स्नातिनोतीति दुर्गे देवी नमोस्तुते चण्डिका दुर्गायै नमः सर्व ಕುಲಮಹಾಸ್ತ್ರೀ ಅಮ್ಮ ಪಂಚಶಕ್ತಿಯ ಅಂಶಗಳ ದೈವ ಸ್ವರೂಪಿಯಾಗಿದ್ದು ಅನ್ನಪೂರ್ಣ, ಭದ್ರಕಾಳಿ,
ಮಾರಿಯಮ್ಮ, ದುರ್ಗೆ, ಪ್ರತಿಬಿಂಬ ಸ್ವರೂಪಿಣಿಯರ ಸಮಾಗಮವಾಗಿದೆ. ಗರ್ಭಗುಡಿಯಲ್ಲಿ ವೀರಭದ್ರ ದೇವರು ಮತ್ತು ಗುರುಗಳ ಪೀಠ ನೋಡಬಹುದು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವಾನಂದ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ದುರ್ಗಾ ಸಾನ್ನಿಧ್ಯ, ಸಾವಿರ ವರ್ಷ ಇತಿಹಾಸ ಇರುವಂಥ ಕ್ಷೇತ್ರದಲ್ಲಿ ತ್ರಿಕಾಲದಲ್ಲೂ ಪೂಜೆ ನಡೀತಿದ್ದು, ಬೆಳಗಿನ ಉಷಾಕಾಲ ಪೂಜೆ ಬೆಳಿಗ್ಗೆ 7 ಗಂಟೆಗೆ, ಅದೇ ರೀತಿ ಮಧ್ಯಾಹ್ನದ ಮಹಾಪೂಜೆ 12 ಗಂಟೆಗೆ, ರಾತ್ರಿಯ ಸಮಯ ಪೂಜೆಯನ್ನು ರಾತ್ರಿ 7 ಗಂಟೆಗೆ ಇಲ್ಲಿ ನೆರವೇರಿಸ್ತಿದ್ದು, ಶುಕ್ರವಾರ, ಮಂಗಳವಾರ, ಭಾನುವಾರ ಅಂತ ಅನ್ನಸಂತರ್ಪಣೆ ಸೇವೆ ಸಹ ಇಲ್ಲಿ ನೆರವೇರುತ್ತಿದ್ದು, ಭಗವದ್ಭಕ್ತರು ಬಂದು ಸಂಕಲ್ಪ ಇಟ್ಟುಕೊಂಡು ಅವರವರ ಹೆಸರಿನಲ್ಲಿ ಅಮ್ಮನಿಗೆ ವಿಶೇಷವಾಗಿ ಸೇವೆ, ಸರ್ವಾಲಂಕಾರ ಸೇವೆ, ಮಹಾಪೂಜೆ, ಹಾಗೆ ಧನ ಸಹಾಯ, ಅದೇ ರೀತಿ ಪುಷ್ಪ ಪೂಜೆ, ಕುಂಕುಮಾರ್ಚನೆ, ಹಣ್ಣುಕಾಯಿ ಮಂಗಳಾರತಿ ಸೇವೆ, ಪಂಚಾಮೃತ ಅಭಿಷೇಕ ಸೇವೆಗಳನ್ನೆಲ್ಲ ಅಮ್ಮನಿಗೆ ಸಲ್ಲಿಸ್ತಾ ಅಮ್ಮನ ಒಂದು ಪ್ರಾರ್ಥನೆ ಇಟ್ಟು ವರಪ್ರಸಾದ ಪಡೆದಿದ್ದು, ಭಕ್ತರ ಇಷ್ಟಾರ್ಥಂತೆ ನೆರವೇರಿಸಿಕೊಟ್ಟು ಬಂದು ಸೇವೆ ಮಾಡುವಂಥ ಭಾಗ್ಯವನ್ನು ಆ ತಾಯಿ ಅನುಗ್ರಹಿಸಿದ್ದಾಳೆ. ಅದೇ ರೀತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆ ನಡೆಯುವಂಥದ್ದು, ಇಲ್ಲಿ ವಿಶೇಷ ಸೇವೆ ಅಂತ ಹೇಳಿದರೆ ಶರನ್ನವರಾತ್ರಿಯಲ್ಲಿ 9 ದಿನದ ಕಾಲ ಕ್ಷೇತ್ರದಲ್ಲಿ ಸೇವಕರ್ತರಿಂದ ಚಂಡಿಕಾಯಾಗ, ಹಾಗೆ ದೇವಿಗೂ ಸಹ ಆ ಸಮಯದಲ್ಲಿ 9 ದಿವಸದಲ್ಲಿ ಬೇರೆ ಬೇರೆ ಒಂದು ಅಲಂಕಾರವನ್ನು ಮಾಡಿ ಅಮ್ಮನನ್ನು ಸೇವೆಯಂತ ಮಾಡಿ ಅಮ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ. ಅದೇ ರೀತಿ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇಲ್ಲಿ ಆಡಳಿತ ಮಂಡಳಿಯಲ್ಲೂ ಏರ್ಪಡಿಸಿದ್ದು, ಭಗವದ್ಭಕ್ತರು ಬಂದು ಆ ಒಂದು ಅದರ ಒಂದು ಮನೋರಂಜನೆಯಾಗಿ ಮಾಡಿದಂಥ ಕಾರ್ಯಕ್ರಮದಿಂದ ಭಗವದ್ಭಕ್ತರು ಸಂತೃಪ್ತಿಗೊಂಡು ಬಂದು ಸೇವೆ ಮಾಡುವಂಥ ಭಾಗ್ಯವನ್ನು ಆ ತಾಯಿ ಅವರಿಗೆಲ್ಲ ಅನುಗ್ರಹಿಸಿದ್ದಾರೆ. ಅದೇ ರೀತಿ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಧನುರ್ಮಾಸದಂದು ಸಂಕ್ರಮಣದಂದು ನೆರವೇರುತ್ತಿದ್ದು, 5 ದಿವಸದ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಪ್ರಥಮದಲ್ಲಿ ಕೆಂಡ ಸೇವೆ, ಹಾಗೆ ಮಾರನೇ 2 ದಿವಸ ಮುಂದಿನ 2 ದಿನದಲ್ಲಿ ಅಮ್ಮನಿಗೆ ತುಲಾಭಾರ ಸೇವೆ, ಇಲ್ಲಿ ಮಂಡಲ ಸೇವೆ ಅಂತ ಸಮರ್ಪಣೆ ಮಾಡಿ ಎಲ್ಲ ಒಂದು ಪರಿವಾರ ದೇವರ ನರ್ತನ ಸೇವೆಗಳು, ಹಾಗೆ ಪರಿವಾರ ದೈವಗಳಾದ ಮಲಸಾವಿರ, ಹಾಸಲ, ಕೋಳಿಯರ್ ಮಾಮ ನೀಚ ದೈವಗಳಿದ್ದು ಅಲ್ಲಿ ಸಹ ಮಲಸಾವಿರ ಪರಿವಾರಕ್ಕೆ ಅಲ್ಲಿ ಸಿರಿಸಿಂಗಾರ ಕೋಲ ನೇಮೋತ್ಸವ ಸಹ ಅಲ್ಲಿ ಆ ಒಂದು ಪರಿವಾರಕ್ಕೆ ನೆರವೇರಿಸ್ತಿದ್ದೀವಿ. ಅದೇ ರೀತಿ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸೋದು ಅಂತ ಹೇಳಿದ್ರೆ ಅಲಂಕಾರ ಪೂಜೆ ಅಂತ ಹೇಳಿದ್ರೆ ಶುಭ ಕಾರ್ಯಕ್ಕೆ ಸ್ವಲ್ಪ ವಿಳಂಬ ಎಲ್ಲ ಆಗಿ ಆವಾಗ ಅವರ ಒಂದು ಶುಭ ಕಾರ್ಯ ಆಗಬೇಕು ಅಂತ ಹೆತ್ತವರು ಶುಭ ಕಾರ್ಯ ಆಗೋರೆಲ್ಲ ಆಸೆಪಟ್ಟಂತೆ ಆವಾಗ ಅವರು ಬಂದು ಇಲ್ಲಿ ಪ್ರಾರ್ಥನೆ ಇಡ್ತಾರೆ. ಯಾವೊಂದು ತಮ್ಮ ಗ್ರಹದಲ್ಲಿ ಬರ್ತಕ್ಕಂಥ ದೋಷ ಇರ್ಬೋದು, ಬೇರೆ ಏನಾದರೂ ಸಮಸ್ಯೆಯಿಂದಾಗಿ ಶುಭ ಕಾರ್ಯಕ್ಕೆಲ್ಲ ವಿಳಂಬ ಆಗ್ತಿದ್ದು, ತಾಯಿ ಅನುಗ್ರಹಿಸಬೇಕಂತ ಇಟ್ಟ ಪ್ರಾರ್ಥನೆಯಂತೆ ಅವರಲ್ಲಿ ಇರತಕ್ಕಂಥ ಆ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಅವರ ಶುಭ ಕಾರ್ಯಕ್ಕೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಸಿಕೊಟ್ಟು ಶುಭ ಕಾರ್ಯ ಎಲ್ಲ ನೆರವೇರಿಸಿಕೊಂಡು ಮುಂದಿನದಲ್ಲಿ ದಂಪತಿಗಳಾಗಿ ಬಂದು ಅಮ್ಮನಿಗಾಗಿ ಹೇಳಿಕೊಂಡಂಥ ಸರ್ವಾಲಂಕಾರ ಸೇವೆಯನ್ನು ಸಮರ್ಪಣೆ ಮಾಡಿ ಅಮ್ಮನ ಒಂದು ಅನುಗ್ರಹವನ್ನು ಪಡೆದಿದ್ದಾರೆ. ಅದೇ ರೀತಿ ಶುಭ ಕಾರ್ಯ ಎಲ್ಲ ಆದವರಿಗೆ ಸಂತಾನ ಫಲ ಸ್ವಲ್ಪ ವಿಳಂಬ ಆದವಾಗ ಆವಾಗ ಸಹ ಅಮ್ಮನಲ್ಲಿ ಬಾರದಾನ ಸೇವೆ ಸಲ್ಲಿಸ್ತೇನಂತ ಇಟ್ಟ ಪ್ರಾರ್ಥನೆಯಂತೆ ಅವರಿಗೂ ಸಹ ಇರತಕ್ಕಂಥ ದಂಪತಿಗಳಲ್ಲಿ ಇರತಕ್ಕಂಥ ದೋಷಗಳೆಲ್ಲ ನಿವಾರಣೆಯಾಗಿ ಅವರು ಸಹ ಗರ್ಭಧರಿಸಿ ಮುಂದೆ ಫಲ ಅವರು ಆಸೆಪಟ್ಟಂತೆ ಮಗುವಿನ ಜೊತೆ ಕೂಡಿ ಬಂದು ಅಮ್ಮನ ಮೇಲೆ ಹಾಕಿದಂಥ ಭಾರವನ್ನು ಇಳಿಸುವಂಥ ಭಾಗ್ಯವನ್ನು ಆ ತಾಯಿ ಅನುಗ್ರಹಿಸಿದ್ದಾಳೆ. ಅದೇ ರೀತಿ ಏನಾದರೂ ಕೆಲಸ ಕಾರ್ಯ ಆಗುವಲ್ಲಿ ವಿಳಂಬ ಆದವಾಗ ಆವಾಗ ಅಮ್ಮನಿಗೆ ವಿಶೇಷವಾಗಿ ಪುಷ್ಪ ಪೂಜೆ, ಮಹಾಪೂಜೆ ಸೇವೆ, ಹಾಗೆ ಅನ್ನಸಂತರ್ಪಣೆ ಸೇವೆಯನ್ನೆಲ್ಲ ಅವರು ಸಂಕಲ್ಪ ಇಟ್ಟುಕೊಂಡಂತೆ ಆ ಸೇವೆಗಳನ್ನೆಲ್ಲ ಅವರ ಇಷ್ಟಾರ್ಥನೆಲ್ಲ ನೆರವೇರಿಸಿಕೊಟ್ಟು ಆ ಸೇವೆ ಮಾಡಿಸುವಂಥ ಭಾಗ್ಯವನ್ನು ಆ ತಾಯಿ ಅನುಗ್ರಹಿಸಿದ್ದಾಳೆ. ಅದೇ ರೀತಿ ಇಲ್ಲಿ ಸಹ ಇಲ್ಲಿ ಗುರುಪೀಠ ಅಂತ ಇದ್ದು ಹಿಂದೂ ಗುರುಪರಂಪರೆ ಅಂತ ಇದ್ದು ಆ ಗುರುಗಳ ಒಂದು ಜಯಂತಿ ಕಾರ್ಯಕ್ರಮವನ್ನು ಸಹ ಆಗಸ್ಟ್ 20ನೇ ತಾರೀಕಿನಂದು ಇಲ್ಲಿ ಕೊನೆಯ ಗುರುಗಳಾದ ಮಾಧವ ಮಂಗಲ ಗುರುಗಳ ಒಂದು ಜಯಂತ್ಯೋತ್ಸವ ಆಚರಿಸಿದ್ದೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಶೇಷ ದಿನದಲ್ಲಿ ಇಲ್ಲಿ ಅಮ್ಮನಿಗೆ ವಿಶೇಷವಾಗಿ ಭಗವದ್ಭಕ್ತರಿಂದ ಸೇವೆ ಸಲ್ಲಿಸಿ ಅನುಗ್ರಹವನ್ನು ಪಡೆದಿದ್ದಾರೆ. ಹಾಗೆ ಇಲ್ಲಿ ಇನ್ನೂ ವಿಶೇಷ ಸೇವೆ ಅಂತ ಹೇಳಿದ್ರೆ ಸಾಮೂಹಿಕ ಪ್ರಾರ್ಥನೆ. ಇಲ್ಲಿ ನಮ್ಮ ಒಂದು ಮಗವರ ಸಮಾಜ ಬಾಂಧವರ ಇಲ್ಲಿ ಕುಲಮಾತೆ ಆಗಿರೋದ್ರಿಂದ ಸಮಾಜ ಬಾಂಧವರು ಅವರ ಕುಲಕಸುಬು ಕುಲಕಸುಬಿನಲ್ಲಿ ಸ್ವಲ್ಪ ಕುಂಠಿತ ಕಂಡವಾಗ ಅವರೆಲ್ಲ ಸಾಮೂಹಿಕವಾಗಿ ಬಂದು ಅಮ್ಮನಿಗೆ ಸೇವೆ ಸಲ್ಲಿಸಿ ಅಮ್ಮನಲ್ಲಿ ಸಾಮೂಹಿಕವಾಗಿ ಪ್ರಾರ್ಥಿಟ್ಟಂತೆ ಅಮ್ಮನ ಅನುಗ್ರಹದಿಂದ ನಂಬಿದ ಅವರ ಬೋಟ್ಗಳನ್ನೆಲ್ಲ ಒಳ್ಳೆಯ ಒಂದು ಸಂಪನ್ನೆಯಾಗಿ ಪುನರಪಿ ಬಂದು ಅಮ್ಮನಿಗೆ ಅಮ್ಮ ಏನು ಸೇವೆ ಮಾಡಬೇಕಂತ ಪ್ರೇರಣೆ ಕೊಡ್ತಾರದಂತೆ ವಿಶೇಷವಾಗಿ ಸೇವೆ ಸಲ್ಲಿಸಿ ಅಮ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಬೇಡಿಕೆ ನೀಡಿಸ್ತಾ ಮುಂದಿನ ದಿನದಲ್ಲೂ ಬಂದು ಅಮ್ಮನ ಸೇವೆ ಮಾಡಿಸುವಂಥ ಭಾಗ್ಯನು ಅನುಗ್ರಹಿಸಿದ್ದಾರೆ. ಹಾಗೆ ಈ ವರ್ಷದ ಈ ಸಲಿಯ ಒಂದು ಶರನ್ನವರಾತ್ರಿ ಮಹೋತ್ಸವ ಇವತ್ತು 2ನೇ ದಿವಸದ ಇವತ್ತಿನ ಪುಣ್ಯ ದಿವಸ. ಇವತ್ತು ಸಹ ಚಂಡಿಕಾ ಸೇವಕರ್ತರಿಂದ ಚಂಡಿಕಾಯಾಗ, ಹಾಗೆ ಅಮ್ಮನಿಗೆ ಇವತ್ತಿನ ಬ್ರಹ್ಮಚಾರಿಣಿಯ ಅಲಂಕಾರದಲ್ಲಿ ಅಮ್ಮನನ್ನು ಇವತ್ತು ಅಲಂಕರಿಸಿ ಅಮ್ಮನಿಗೂ ಸಹ ವಿಶೇಷವಾಗಿ ಮಹಾಪೂಜೆ, ಅಲಂಕಾರ ಪೂಜೆ, ಅನ್ನಸಂತರ್ಪಣೆ ಸೇವೆ, ಹಾಗೆ
ಪುಷ್ಪ ಪೂಜೆ, ಕುಂಕುಮಾರ್ಚನೆ, ಹಣ್ಣುಕಾಯಿ, ಮಂಗಳಾರತಿ ಸೇವೆಗಳನ್ನೆಲ್ಲ ಸಮರ್ಪಣೆ ಮಾಡಿ ಅಮ್ಮನ ಸೇವೆ ಮಾಡಿ ಅಮ್ಮನ ಅನುಗ್ರಹ ಪಡೆದ ಭಕ್ತರು ಅವರಿಗೂ ಸಹ ಅವರ ಇಷ್ಟಾರ್ಥನೆಲ್ಲ ನೆರವೇರಿಸಿಕೊಡ್ತಾ ಮುಂದಿನ ದಿನದಲ್ಲೂ ಸಹ ಬಂದು ಅಮ್ಮನ ಸೇವೆ ಮಾಡಿಸುವಂಥ ಭಾಗ್ಯನೂ ಅವರಿಗೆ ರಂಗಿಸಲಿ ಅಂತ ಇವತ್ತು ಅಮ್ಮನ ಒಂದು ಕ್ಷೇತ್ರದ ಒಂದು ಕೆಲವು ವಿಷಯಗಳನ್ನು ತಿಳಿಸಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಅಮ್ಮ ಹಾಗೂ ಪರಿವಾರ ದೇವರಲ್ಲೂ ಸಹ ಪ್ರಾರ್ಥನೆ ಮಾಡುತ್ತೆ. ನವರಾತ್ರಿಯ 2ನೇ ದಿವಸದಲ್ಲಿ ಎಲ್ಲ ಭಕ್ತಾದಿಗಳ ಸೇವಾ ರೂಪದಲ್ಲಿ ಆ ಚಂಡಿಕಾಯಾಗವನ್ನು ದೇವಿಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಅದರ ಅಂಗವಾಗಿ ಸ್ವಸ್ತಿಕಾಪುರದಲ್ಲಿ ಚಂಡಿಕಾ ದುರ್ಗಾಂತರ್ಗಲಕ್ಷ್ಮೀ ಸಿಂಹಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ದುರ್ಗಾದೇವಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪ್ರಾರ್ಥನಾಂ ಸಮರ್ಪಯಾಮಿ ಎಂದರೆ ಯಾಲಿಕಾ ವಿಧವಾಕಾಲಿ ಗಣಾಂತರ್ಗತಾಂತ ಆನಿಕಾಲಿ स्मृतिरस्तु ऐश्वर्यमस्तु विजयोस्तु ऋतुक्षयोस्तु सौभाग्यमस्तु सततं हरिभक्तिरस्तु ದುರ್ಗಾ ಪ್ರಸಾದ ಸಿದ್ಧಿರಸ್ತು. ಆಗಿ ಸನ್ನಿಧಾನದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸೇವಾರೂಪದಲ್ಲಿ ಆ ಚಂಡಿಕಾಯಾಗವನ್ನು ಪ್ರತಿ ವರ್ಷವೂ ಕೂಡ ದೇವಿಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಎಲ್ಲ ಯಜಮಾನ ಸಹ ಕುಟುಂಬದವರೆಲ್ಲ ಒಟ್ಟಾಗಿ ಸೇರಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರವಾಗಿ ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಮಕ್ಕಳಿಗೆಲ್ಲ ಅವರವರ ಒಂದು ವಿದ್ಯಾಕ್ಷೇತ್ರ, ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಹಾಗೆ ನೀವು ಕೂಡ ನೀವು ಎಲ್ಲರೂ ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಆ ಮೂಲಕವಾಗಿ ಎಲ್ಲರಿಗೂ ಕೂಡ ದೀರ್ಘ ಆಯುಷ್ಯಪೂರ್ಣ ಆರೋಗ್ಯವನ್ನು ಆ ದೇವಿ ಅನುಗ್ರಹಿಸಿಕೊಡಲಿ ಎಂಬ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಸಹ
ಶರನ್ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಸಮಸ್ತ ಮೊಗವೀರರ ಕುಲದೇವಿಯಾದ ಬೆಣ್ಣೆಕುದ್ರು ಕುಲಮಾಸ್ರಿ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಭಾಳ ವಿಜೃಂಭಣೆಯಿಂದ ನಡೀತಿದೆ. ದಿನಂಪ್ರತಿಯೂ ಚಂಡಿಕಾಯಾಗ ಹಾಗೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಯೋಜನೆಯನ್ನು ನಮ್ಮ ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಆನಂದ್ ಸಿಕುಂದರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಅನ್ನ ಸಂತರ್ಪಣೆ ಸೇವೆಯು ನಡೀತಾ ಇದೆ. ಹಾಗೆಯೇ ಶ್ರೀದೇವಿಯ ಸನ್ನಿಧಿಯಲ್ಲಿ ಈಗಾಗಲೇ ವಾರದಲ್ಲಿ 3 ದಿನಗಳ ಒಂದು ಅನ್ನ ಸಂತರ್ಪಣೆ ಸೇವೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ವಾರದ ಎಲ್ಲ ದಿನಗಳಿಗೂ ಸಹ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡುವ ಹಂಬಲ ಇದೆ. ಮುಂದಿನ ದಿನಗಳಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಹಾಗೂ ಆನಂದ್ ಕುಂದರ್ ಅವರ ಒಂದು ಸಲಹೆ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಸಹ ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಸೇವೆಯನ್ನು ವಾರದ ಎಲ್ಲ ದಿನಗಳಲ್ಲೂ ಹಮ್ಮಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದಾಗಿದೆ. ದೇವಸ್ಥಾನದ ಒಳಭಾಗದಲ್ಲಿ ವೆಂಕಟರಮಣ ದೇವರು, ಶ್ರೀ ವೀರಭದ್ರ ಹಾಗೂ ಅಮ್ಮನವರ ಪರಿವಾರ ದೈವಗಳು, ಶ್ರೀ ಗುರು ಪರಿವಾರ ಕಾಣಬಹುದು. ದೇವಸ್ಥಾನದ ಹೊರ ಸುತ್ತಿನಲ್ಲಿ ಗುರುಗಳಾದ ಮಾಧವಮಂಗಲ ಗುರುಗಳ ಗುಡಿ, ಮಲೆಸಾವಿರ ಪರಿವಾರ ದೈವಗಳು, ನೀಚ ದೈವ, ಶ್ರೀ ಹಸಲ ದೈವ, ಶ್ರೀ ಕೋಳಿಯಾರಮಾಮ ದೈವ, ಶ್ರೀ ವಾಸುಕಿ ಮಹಾನಾಗರಾಜ ದೇವರ ಸನ್ನಿಧಿಯನ್ನ ಕಾಣಬಹುದಾಗಿದೆ. ನಮ್ಮದು ಇದು ಅತಿ ಪುರಾತನವಾದ ದೇವಸ್ಥಾನ. ಅಂದರೆ ಸಾವಿರಾರು ವರ್ಷದ ಬಾರ್ಕೂರು ತುಳುನಾಡ ಸಂಸ್ಥಾನದಲ್ಲಿ 365 ದೇವಸ್ಥಾನಗಳಲ್ಲಿ ಇದು ಒಂದು. ಆದರೆ ಒಂದು ವಿಶಿಷ್ಟವಾದ ಸಂಸ್ಕೃತಿ ಅಂದರೆ 365 ದೇವಸ್ಥಾನಗಳು ಜೈನರ ವಿವಿಧ ದಾಳಿಗಳಿಂದ ನಾಶ ಆದರೂ ನಾವು ಮಾತ್ರ ಈ ದೇವಸ್ಥಾನದ ಸಂಸ್ಕೃತಿ, ಆಚಾರ, ವಿಚಾರ, ಗುರು ಪರಂಪರೆಯನ್ನು ಉಳಿಸಿಕೊಂಡು ಬಂದು ಇಡೀ ಸಮಸ್ತ ಮೊಗವೀರು ಅಂದರೆ ಉಪ್ಪಳದಿಂದ ಬೈಂದೂರು, ಕಡಲಕರೆಯಿಂದ ಪಶ್ಚಿಮ ಘಟ್ಟದವರೆಗೆ ನಮ್ಮ ವ್ಯಾಪ್ತಿ ಹೊಂದಿದೆ. ಸುಮಾರು 352 ಗ್ರಾಮ ಸಭೆ ಉಂಟು. ಅದೆಲ್ಲ ಗುರುಕಾರು ಬರ್ತಾರೆ. ಈ ಸದ್ಯದಲ್ಲಿ ಗುರು ಪರಂಪರೆ 1962 ಇಸ್ವಿಯಿಂದ ಅಂತ ಕಾಣ್ತದೆ, ನಿಂತಿದೆ. ಆದರೆ ಅಂದಿನಿಂದ ಅಂದರೆ ಈ ನವರಾತ್ರಿ ಉತ್ಸವ ನಾವು ನಮ್ಮ ಹಿರಿಯರ ಕಾಲದಿಂದ ನಾವು ಸಣ್ಣ ಚಿಕ್ಕಂದಿನಲ್ಲಿರುವಾಗಲೂ ನೋಡಿದಂಥ ವಿಷಯ. ನವರಾತ್ರಿ ವಿಷಯ ವಿಶೇಷವಾಗಿ ನಡೆದುಕೊಂಡು ಬಂದಿತ್ತು. ಅಂದರೆ ಕಾಲಕ್ಕೆ ತಕ್ಕಂತೆ ಆಗಿನ ಕಾಲದಲ್ಲಿ ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯ ವೈಭವದಿಂದ ನಡಿಬೇಕಿತ್ತು ಅದೇ ವೈಭವದಿಂದ ನಡೀತಿತ್ತು. ಆಗಿನ ಸಂಪರ್ಕ, ದೂರ ಸಂಪರ್ಕ ವ್ಯವಸ್ಥೆ ಕಡಿಮೆ ಇದ್ದರೂ ಈ ಜನ ನಮ್ಮದು ಆಗ 1952-53ಕ್ಕಿಂತ ಮೊದಲು ಏಕೈಕ ದೇವಸ್ಥಾನವಾಗಿತ್ತು ಇದು. ಆನಂತರ ಉಚ್ಚಿಲಾದದ್ದು. ಆಗ ಅಲ್ಲಿಂದ ನವರಾತ್ರಿ 9 ದಿನಗಳ ಗುರುಗಳ ಕಾಲದಲ್ಲಿ ವಿಶೇಷ ಸಂಪ್ರದಾಯ ನಡೆದುಕೊಂಡು ಬಂದಿತ್ತು. ಸ್ವಲ್ಪ ಕಾಲದ ಇತ್ತೀಚೆಗೆ ಪರಂಪರೆ ಬೆಳೆದು ಬಂದ ಹಾಗೆ ನಾವು ವಿಶೇಷವಾಗಿ ಮಾಡ್ತಾ ಬಂದಿದ್ದೇವೆ.
ನವರಾತ್ರಿಯ ಪರ್ವಕಾಲದಲ್ಲಿ ದೇವರ ಪ್ರಸಾದವಾಗಿ ಅನ್ನದಾನದಲ್ಲಿ ಭಾಗವಹಿಸಿದ ಭಕ್ತರು ದಿನಂಪ್ರತಿ ಅಮ್ಮನವರಿಗೆ ವಿವಿಧ ಅಲಂಕಾರದಲ್ಲಿ ನೋಡೋದೇ ಒಂದು ಸೌಭಾಗ್ಯ. ಅಕ್ಟೋಬರ್ 22ರ ಭಾನುವಾರ ಗುರುಮಠದಲ್ಲಿ ಸಂಜೆ ದುರ್ಗಾ ಪೂಜೆ ನಡೆಯೋದು ವಿಶೇಷ. ಮೊಗವೀರ ಸಮಾಜದ ಕುಲದೇವಿ ಶ್ರೀ ಕುಲಮಹಾಸ್ತ್ರಿ ಅಮ್ಮ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಕಳೆವ ದೇವಿ ಶಾಕಾಂಬರಿ ಚೊಳಚಗುಡ್ಡದ ಭಕ್ತ ಶ್ರೇಷ್ಠರ ಪೂಜೆಯ ಪಡೆವ ಜಗದೀಶ್ವರಿ ಅಷ್ಟದ್ರವ್ಯ ಪೂಜೆ ಪ್ರಿಯಳೆ ಶರಣು ಬಾ ತಾಯಿ ಬಾದಾಮಿ ತಾಯಿ ಬನದ ದೇವಿ ಭಾಗ್ಯದಮ್ಮ ಬನಶಂಕರಿ ಬದುಕ ಬವಣೆ ಕಳೆವ ದೇವಿ ಶಾಕಾಂಬರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್.